ಬೆಳವಯ್ಯ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿಯ 24ನೇ ವರ್ಷದ ಸಂಭ್ರಮ ಈ ಬಾರಿ ಯಕ್ಷ ಕಲ್ಯಾಣೋತ್ಸವ ಶೀರ್ಷಿಕೆಯಡಿ ಸಮಾಜ ಮಂದಿರದಲ್ಲಿ ಕಲಾವಿದ ಮಿಜಾರು ದಿವಂಗತ ಕೆ ಸುಬ್ರಾಯ ಭಟ್ ಕಲಾ ವೇದಿಕೆಯಲ್ಲಿ ನವೆಂಬರ್ 13ರಂದು ದಿನಪೂರ್ತಿ ನಡೆಯಲಿದೆ ಎಂದು ಸಂಸ್ಥೆಯ ಸ್ಥಾಪಕ ಕಾರ್ಯಾಧ್ಯಕ್ಷ ಎಂ ದೇವಾನಂದ ಭಟ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಅವರು ಮೂಡಬಿದಿರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದ ಕುಂಬ್ಳೆ ಶ್ರೀಧರರಾವ್ ಅವರಿಗೆ ಯಕ್ಷದೇವ ಪ್ರಶಸ್ತಿ 2021 ಪ್ರದಾನ ಮಾಡಲಾಗುವುದು. ಕಟೀಲು ಮೇಳದ ಕಲಾವಿದ ಸುರೇಶ್ ಬಳ್ಳಿ ಕುಪ್ಪೆಪದವು ಅವರಿಗೆ ಲಾಡಿ ಕೃಷ್ಣ ಶೆಟ್ಟಿ ಸಂಸ್ಮರಣಾ ವೇದಿಕೆ ಸನ್ಮಾನ, ಅರ್ಥಧಾರಿ ನಿವೃತ್ತ ಶಿಕ್ಷಕಿ ಕೆ ಜಯಲಕ್ಷ್ಮಿ ಕಾರಂತ ಅವರಿಗೆ ವನಜಾಕ್ಷಿ ಅಮ್ಮ ಸಂಸ್ಮರಣಾ ವೇದಿಕೆ ಸನ್ಮಾನ ಹಾಗೂ ಪ್ರಸಾದನ ಕಲಾವಿದ ಭುಜಂಗ್ ಶೆಟ್ಟಿಗಾರ್ ಕಿನ್ನಿಗೋಳಿ ಅವರಿಗೆ ದಾಮೋದರ್ ಶೆಟ್ಟಿಗಾರ್ ಸಂಸ್ಮರಣಾ ವೇದಿಕೆ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. 24ನೇ ವರ್ಷದ ಕಾರ್ಯಕ್ರಮವನ್ನು ಇದೇ ಬರುವ ತಾರೀಕು 13ರ ಶನಿವಾರದಂದು ಸಮಾಜ ಮಂದಿರದಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ. ಇದರ 24ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ನಾವು ಇದೇ ಬರುವ ತಾರೀಕು 13ನೇ ಶನಿವಾರದಂದು ಮೂಡಬಿದಿರೆ ಸಮಾಜ ಮಂದಿರ ಸಭಾ ಆಶ್ರಯದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಇಲ್ಲಿ ಕಲ್ಯಾಣೋತ್ಸವ ಎನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಜರುಗುವಂಥ ದಿನಪೂರ್ತಿ ಜರುಗುವಂಥ ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಯಿಂದ ಕಲ್ಯಾಣ ಪ್ರಸಂಗಗಳ ಗಾನ ಸುಪ್ರಭಾತ, ಸ್ಥಳೀಯ ಪ್ರಸಿದ್ಧ ಉದಯೋನ್ಮುಖ ಭಾಗವತರುಗಳನ್ನು ಆಯ್ದುಕೊಂಡಂಥ ಈ ಕಾರ್ಯಕ್ರಮ ಉತ್ತಮ ಹಿಮ್ಮಳದೊಂದಿಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಬೆಳಿಗ್ಗೆ 9:30ಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನೆರವೇರಲಿಕ್ಕಿದೆ. 10:30ರಿಂದ ಯಕ್ಷದೇವ ಸಾಧನಾ ಕೇಂದ್ರ ಬೆಳವಯ್ಯ ಮಕ್ಕಳಿಂದ ವಿದ್ಯುನ್ಮತಿ ಕಲ್ಯಾಣ ಎನ್ನುವಂಥ ಯಕ್ಷಗಾನ ಕೂಡ ಸಂಯೋಜನೆಗೊಂಡಿದೆ. ಕಾರ್ಯಕ್ರಮ ಸಂಪನ್ನಗೊಂಡ ಬಳಿಕ ಸಂಜೆ ಗಂಟೆ 6ರಿಂದ ಯಕ್ಷಗಾನ ಚಿತ್ರಾಕ್ಷಿ ಕಲ್ಯಾಣ, ಪ್ರಸಿದ್ಧ ತೆಂಗುತಿಟ್ಟಿನ ಯಕ್ಷಗಾನ ಕಲಾವಿದರನ್ನು ಒಳಗೊಂಡಂಥ ಒಂದು ತಂಡದಿಂದ ಚಿತ್ರಾಕ್ಷಿ ಕಲ್ಯಾಣ, ಹೀಗೆ ಕಲ್ಯಾಣ ಪ್ರಸಂಗಗಳನ್ನೇ ಆಯ್ದುಕೊಂಡು ನಾವು ಈ ಬಾರಿ ಯಕ್ಷ ಕಲ್ಯಾಣೋತ್ಸವ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ 24ರ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯಕ್ಷದೇವ ಕಾರ್ಯದರ್ಶಿ ರವಿಪ್ರಸಾದ್ ಕೆ ಶೆಟ್ಟಿ, ಸದಸ್ಯ ಸಂಜಿತ್ ಕನ್ನಡ ಉಪಸ್ಥಿತರಿದ್ದರು.